ಉಜಿರೆ ನಾರಾಯಣ ಪೂಜಾರಿ ಯಕ್ಷಗಾನ ಕಲಾವಿದ ಹಾಸ್ಯಗಾರ ಭಾವನ್ಯ ಮೇಳ. ಟೆಂಟನ್ನು ನಾವೇ ಹಾಕಬೇಕು, ಚೇರ್ ಲೋಡು ನಾವೇ ಮಾಡಬೇಕು, ರಂಗಸ್ಥಳವನ್ನು ನಾವೇ ಹಾಕಬೇಕು. 6 ಗಂಟೆವರೆಗೆ ನಾವೇ ವೇಷ ಮಾಡಬೇಕು. ನನ್ನ ತಾಯಿ ನನ್ನನ್ನು ನೋಡಿ ಕೂಗಿದ್ದಾರೆ. ಕಟೀಲಿಗೆ ನಾವು ಆವತ್ತಿಗೆ ಆಗ್ತಿರ್ಲಿಲ್ಲ. ನಾವು ಜಾತಿಯಲ್ಲಿ ಬಿಲ್ಲ ಕೆಲವು ಮನೆಗೆ ಎಲ್ಲ ಹೋಗುವುದಕ್ಕೆ ಆಗ್ತಿರ್ಲಿಲ್ಲ. ಅದನ್ನು ನಾವು ಚೆನ್ನಾಗಿ ಅನುಭವಿಸಿದ್ದೇವೆ. ತಂದೆಯವರು ಮಾತ್ರ ಆಟಕ್ಕೆ ಹೋಗುವುದಕ್ಕೆ ಬಿಡ್ತಿರ್ಲಿಲ್ಲ. ಯಾಕಂದ್ರೆ ಇದೇ ಈ ಅಸ್ಪೃಶ್ಯತೆಯ ಕಾರಣ. ಶೀಲಪ್ಪಯ್ಯ ಕೂಡಿ ಹತ್ರ ಸುಗ್ಗದಗಟ್ಟೆ ಮೇಳದ ಆಟ. ನಾವು ಹೋಗಿ ಒಂದು ಮನೆಯಲ್ಲಿ ಚಾಪೆ ಹಾಕಿದ್ದೇವೆ. ಮುದುಕಿ ಬಂದು ಇಲ್ಲಿ ಕೆಲವರೆಲ್ಲ ಒಳಗೆ ಬರಬಾರ್ದು, ಮಡ್ಡಿಯೊಳಿನ ಪೂಜಾ ಉಳೈ ಬರಿಯರು ಬಂದು. ಈ ಸಲ ಒಂದು 50ನೇ ವರ್ಷದೊಂದು ಕಾರ್ಯಕ್ರಮ ಮಾಡಬೇಕು ಅಂತ. ಆದರೆ ಅದು ಆಗುವ ಲಕ್ಷಣ ಇಲ್ಲ. ಯಾಕಂದ್ರೆ ಅದೇ ನಾನು ಹೇಳಿದ್ದೇನಲ್ಲ, ನಮ್ಮವರ ಸಪೋರ್ಟ್ ಇಲ್ಲ. ರೋಸಿದೆ ಮನಸ್ಸು. ಕೇಳ್ತಾರೆ, ನಿಖಿಲ್ ಬಿಲ್ಲವ ಸಮಾಜ ಗಿಂಚಿನ ಕೊಡಿಯರು. ನಾನು ಅಭಿಮಾನದಿಂದ ಹೇಳ್ತೇನೆ, ನಾನು ಕಷ್ಟಪಟ್ಟು ಪೂಜಾರಿ ಒಬ್ಬ ಕಲಾವಿದ ಅಂತ ತೋರಿಸಿಕೊಟ್ಟಿದ್ದೇನೆ. ಸಾಕ ಸಾಕ